ದಕ್ಷಿಣ ಕನ್ನಡದ ಸುಳ್ಯದಲ್ಲಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ ಯುವಕನಿಗೆ ನ್ಯಾಯಾಲಯ ಬಿಸಿ ಮುಟ್ಟಿಸಿದೆ. ಪೊಲೀಸರಿಗೆ ದಂಡ ಕಟ್ಟಿ ಎಸ್ಕೇಪ್ ಆಗೋ ಕಾಲ ಮುಗೀತು. ಸುಳ್ಯದ ರಕ್ಷಿತ್ ಎಂಬುವವರು ಈಗ ಪೇಟೆಯ ಜಂಕ್ಷನ್ನಲ್ಲಿ ಬೋರ್ಡ್ ಹಿಡಿದು ನಿಂತಿದ್ದಾರೆ. ಯಾಕೆ ಗೊತ್ತಾ? ನೋಡಿ. ಸುಳ್ಯ ನಿವಾಸಿ ರಕ್ಷಿತ್ ಎಂಬಾತ ಹಲವು ಬಾರಿ ಸಂಚಾರ ನಿಯಮಗಳನ್ನು ಉಲ್ಲಂಘಿಸುತ್ತಿದ್ದ. ಈತನ ವಿರುದ್ಧ ಸುಳ್ಯ ಪೊಲೀಸ್ ಉಪನಿರೀಕ್ಷಕ ಸಂತೋಷ್ ಬಿಪಿ ಅವರು ಐಎಂವಿ ಕಾಯ್ದೆಯಡಿ 3 ಪ್ರತ್ಯೇಕ ಚಾರ್ಜ್ ಶೀಟ್ ಸಲ್ಲಿಸಿದರು. ವಿಚಾರಣೆ ನಡೆಸಿದ ಸುಳ್ಯದ ಜೆಎಂಎಫ್ಸಿ ನ್ಯಾಯಾಲಯವು ಹಲವು ಬಾರಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದ ರಕ್ಷಿತ್ಗೆ ಸುಳ್ಯ ಕೋರ್ಟ್ ಒಂದು ವಿಭಿನ್ನ ಶಿಕ್ಷೆ ಕೊಟ್ಟಿದೆ. ಅದೇನಂದ್ರೆ ಮಾರ್ಚ್ 15ರಿಂದ 29ರವರೆಗೆ ಅಂದ್ರೆ ಬರೋಬ್ಬರಿ 15 ದಿನಗಳ ಕಾಲ ಇವರು ಸುಳ್ಯಪೇಟೆಯಲ್ಲಿ ಟ್ರಾಫಿಕ್ ಅವೇರ್ನೆಸ್ ಬೋರ್ಡ್ ಹಿಡಿದು ನಿಲ್ಬೇಕು. ಅಷ್ಟೇ ಅಲ್ಲ, ದಂಡದ ಜೊತೆಗೆ ಇವರ ಲೈಸೆನ್ಸ್ ಕೂಡ 3 ತಿಂಗಳ ಕಾಲ ಕ್ಯಾನ್ಸಲ್ ಆಗಿದೆ. ಇತಿಹಾಸದಲ್ಲೇ ಇಂಥ ಶಿಕ್ಷೆ ಸುಳ್ಯದಲ್ಲಿ ಇದೇ ಮೊದಲು. ಈಗ ರಕ್ಷಿತ್ ಸುಳ್ಯದ ಜಂಕ್ಷನ್ಗಳಲ್ಲಿ ನಿಂತು ಸಂಚಾರ ಸುಗಮ ಮಾಡೋಕೆ ಪೊಲೀಸರಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಇದನ್ನ ನೋಡ್ತಿರೋ ಜನ ಇಂಥ ಶಿಕ್ಷೆನೇ ಕರೆಕ್ಟ್, ಆವಾಗ್ಲೇ ಜನರಿಗೆ ಬುದ್ಧಿ ಬರೋದು ಅಂತ ಹೇಳ್ತಿದ್ದಾರೆ. ರೂಲ್ಸ್ ಬ್ರೇಕ್ ಮಾಡೋ ಮುನ್ನ 10 ಬಾರಿ ಯೋಚಿಸೋ ಹಾಗೆ ಮಾಡಿದೆ ಈ ಕೋರ್ಟ್ ಆರ್ಡರ್. ಕಾನೂನು ಉಲ್ಲಂಘನೆ ಮಾಡುವವರಿಗೆ ಈ ಶಿಕ್ಷೆ ಒಂದು ದೊಡ್ಡ ಪಾಠ. ನೀವೇನಂತೀರಾ? ಇಂಥ ಶಿಕ್ಷೆ ಎಲ್ಲಾ ಕಡೆ ಜಾರಿಗೆ ಬರ್ಬೇಕಾ? ಕಮೆಂಟ್ ಮಾಡಿ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.